ಈ ನದಿಯ ಪಕ್ಕದಲ್ಲಿದೆ ಪುಣ್ಯಕ್ಷೇತ್ರ ಯಲ್ಲಮ್ಮನ ಗುಡ್ಡ. ಈ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನವಿಲು ತೀರ್ಥ ಅಣೆಕಟ್ಟು. ಈ ನದಿಯ ದಡದಲ್ಲಿದೆ ಐಹೊಳೆ ಪಟ್ಟದಕಲ್ಲು. ಈ ನದಿ ಕೂಡಲ ಸಂಗಮದಲ್ಲಿ ಸೇರುತ್ತದೆ ಕೃಷ್ಣಾ ನದಿಯನ್ನ. ಹೌದು ಸ್ನೇಹಿತರೆ, ಅದುವೇ ಉತ್ತರ ಕರ್ನಾಟಕದ ಜೀವನಾಡಿ ಮಲಪ್ರಭಾ ನದಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಲಪ್ರಭಾ ನದಿಯ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದಿಂದ ಪಶ್ಚಿಮಕ್ಕೆ 16 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಟ್ಟಕ್ಕಿಂತ 792 ಮೀಟರ್ ಎತ್ತರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ. 304 ಕಿಲೋಮೀಟರ್ ವರೆಗೂ ಕಟಕಿನಹಳ್ಳಿ ಗ್ರಾಮದ ಮುಖಾಂತರ ಹರಿದು ಕೃಷ್ಣಾ ನದಿಯನ್ನ ಸಮುದ್ರ ಮಟ್ಟಕ್ಕಿಂತ 488 ಮೀಟರ್ ಎತ್ತರದಲ್ಲಿರುವ ಕೂಡಲ ಸಂಗಮದಲ್ಲಿ ಹೋಗಿ ಅದು ಸಂಗಮವಾಗುತ್ತದೆ. ಸಂಗಮದವರೆಗೆ ಇದರ ಜಲಾಶಯನ ಪ್ರದೇಶ ವಿಸ್ತೀರ್ಣ ಸರಿಸುಮಾರು 11,549 ಚದುರು ಕಿಲೋಮೀಟರ್ಗಳಾಗಿವೆ. ಇದರ ಉಪನದಿಗಳು ಹಲಾತ್ರಿ, ಬೆಣ್ಣೆಹಳ್ಳ, ಹಿರೇಹಳ್ಳ, ತುಪರಿಹಳ್ಳ ಮತ್ತು ತಾಸಹಳ್ಳ ಆಗಿದೆ. ಮಲಪ್ರಭಾ ನದಿಯನ್ನ ಸಂಗಮಿಸುವ ಇವು ಪ್ರಮುಖ ಹಳ್ಳಗಳಾಗಿವೆ. ಪ್ರಮುಖವಾಗಿ ಮಲಪ್ರಭಾ ನದಿ ಹುಟ್ಟಿದಾಗಿನಿಂದ ಅಂದರೆ ಖಾನಾಪುರದಿಂದ ಇದು ಮುಂದೆ ಸಾಗಿ ಮೊದಲು ತಲುಪುವುದೇ ಪ್ರಮುಖ ಕ್ಷೇತ್ರ ಸೌದತ್ತಿಯನ್ನ. ಸೌದತ್ತಿ ಅಥವಾ ಸುಗಂಧವರ್ತಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ. ಸೌದತ್ತಿಯಿಂದ 7 ಕಿಲೋಮೀಟರ್ ಅಂತರದಲ್ಲಿ ಸುಪ್ರಸಿದ್ಧ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಕೂಡ ಇದೆ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ನವಿಲು ತೀರ್ಥ ಜಲಾಶಯ ಇದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರೇಣುಕಾ ಜಲಾಶಯ ಇದಾಗಿದೆ. ಸೌದತ್ತಿಯಲ್ಲಿ ಹಲವಾರು ಪುರಾತನ ದೇವಾಲಯಗಳಿವೆ. ಸೌದತ್ತಿಯ ಪರಿಸರದಲ್ಲಿ 3 ಪ್ರಮುಖ ಕೋಟೆಗಳಿವೆ. ಅದರಲ್ಲಿ ರಟ್ಟರ ಕಾಲದ ಕೋಟೆ, ಪರಸಗಡದ ಮರಾಠ ಕಾಲದ ಕೋಟೆ, ದೇಸಾಯಿ ಅಥವಾ ನಾಯಕರ ಕೋಟೆ ಇವು ಪ್ರಮುಖವಾಗಿವೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಕುಣಕಂಬಿ ಗ್ರಾಮದ ಹತ್ತಿರ ಹುಟ್ಟುವ ಮಲಪ್ರಭೆ ಅರ್ಥಾತ್ ಮಲಪಹಾರಿ ಉಕ್ಕಿ ಹರಿದು ಹೊಳೆಯಾಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಹತ್ತಿರ ಅಡ್ಡಲಾಗಿ ಕಟ್ಟಲಾಗಿರುವ ಬೆಟ್ಟದ ಸಾಲೆಗಳನ್ನ ತಪ್ಪಿಸಿಕೊಂಡು ಬೆಳವಲ ನಾಡಿನತ್ತ ಕ್ರಮಿಸಲು ಹೋಗುತ್ತಿರುವಾಗ ಆ ಬೆಟ್ಟದ ತುದಿಯಲ್ಲಿ ಕುಳಿತ 1000 ಗರಿಯುಳ್ಳ ಸುವರ್ಣ ನವಿಲು ಮಲಪ್ರಭೆಯನ್ನ ನೋಡಿ ನಗಲು ಪ್ರಾರಂಭಿಸುತ್ತದೆ. ಮಲಪ್ರಭೆಯು ಅದರ ನಗುವಿನ ಕಾರಣವನ್ನ ಕೇಳುತ್ತಾಳೆ. ಈ ಗುಡ್ಡಕ್ಕೆ ಹೆದರಿ ತಾನು ಹರಿಯುವ ದಿಕ್ಕನ್ನೇ ಬದಲಿಸಿದ್ದಾಳೆ ಎಂದು ಆ ನವಿಲು ಆ ಮಲಪ್ರಭಾ ನದಿಯನ್ನ ಛೇಡಿಸುತ್ತದೆ. ಇದರಿಂದ ಮಲಪ್ರಭೆಯು ಕೋಪಗೊಂಡು ಕಿಡಿಯಾಗಿ ರಭಸದಿಂದ ತನ್ನ ಅಲೆಗಳನ್ನ ಗುಡ್ಡಕ್ಕೆ ಅಪ್ಪಳಿಸಲು ಗುಡ್ಡವು 2 ಹೋಳಾಗುತ್ತದೆ. ಇದು ನವಿಲು ಕಂದರ ಅಂದ್ರೆ ನವಿಲು ತೀರ್ಥ ಎಂದು ಹೆಸರು ಪಡೆಯುತ್ತದೆ. ಈ ಮಾಹಿತಿಯನ್ನ ನೀವು ಈ ಅಣೆಕಟ್ಟಿನ ಎದುರು ಬರೆದಿರುವ ಮಲಪ್ರಭೆಯ ಪ್ರಕೃತಿಯ ಬಳಿ ಕೂಡ ಕಾಣಬಹುದು. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಸಮೀಪ ಮಲಪ್ರಭಾ ನದಿಗೆ ಕಟ್ಟಲಾಗಿರುವ ಆ ಪ್ರದೇಶವೇ ನವಿಲು ತೀರ್ಥ. ಈ ಜಲಾಶಯಕ್ಕೆ ರೇಣುಕಾ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಇದು ಸೌದತ್ತಿಯಿಂದ 10 ಕಿಲೋಮೀಟರ್, ಮುನವಳ್ಳಿಯಿಂದ 4 ಕಿಲೋಮೀಟರ್ ಅಂತರದಲ್ಲಿ ಸೌದತ್ತಿ ಮುನವಳ್ಳಿ ಮಾರ್ಗದಲ್ಲಿ ಕಾಣಬಹುದು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗೋಕಾಕ್ ಮೊದಲಾದ ಯಾವ ಮಾರ್ಗದಿಂದಲೂ ನೀವು ಸೌದತ್ತಿ ಅಥವಾ ಮುನವಳ್ಳಿಗೆ ಯಾತ್ರಿಗಳು ಇಲ್ಲಿ ಈ ಒಂದು ಜಲಾಶಯನಕ್ಕೆ ತಲುಪಬಹುದಾಗಿದೆ. ಈ ಜಲಾಶಯನದ ವಿಸ್ತೀರ್ಣ 840 ಚದುರು ಮೈಲ್ ಇದ್ದು ನೀರಿನ ಶೇಖರಣಾ ಸಾಮರ್ಥ್ಯ 37,731,000 ದಶಘನ ಅಡಿಯಾಗಿದೆ. ಅಣೆಕಟ್ಟಿನ ಉದ್ದ 507 ಅಡಿ ಇದ್ದರೆ ಎತ್ತರ 147 ಅಡಿಯಾಗಿದೆ. ಈ ಅಣೆಕಟ್ಟಿನ ನಿರ್ಮಾಣ ಸಂದರ್ಭದಲ್ಲಿ ಮುಳುಗಡೆಯಾದ ಪ್ರದೇಶ 33,600 ಎಕರೆ ಆಗಿದೆ. ಅಷ್ಟೇ ಅಲ್ಲದೆ ಸುಮಾರು 72ಕ್ಕಿಂತ ಹೆಚ್ಚು ಹಳ್ಳಿಗಳು ಈ ಒಂದು ಜಲಾಶಯದಲ್ಲಿ ಮುಳುಗಡೆಯಾಗಿವೆ. ಈ ರೀತಿ ತನ್ನ ವಿಸ್ತಾರ ವ್ಯಾಪಿಸಿಕೊಂಡಿರುವ ನವಿಲು ತೀರ್ಥ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಪಕ್ಷಿಧಾಮದಲ್ಲಿ ನವಿಲು, ಪಾರಿವಾಳ, ಮೊಲಗಳನ್ನು ನೀವು ಕಾಣಬಹುದು. ಇದರ ಪಕ್ಕದಲ್ಲಿಯೇ ಗುಲಾಬಿ ಗಿಡಗಳಿವೆ. ಇದರ ಮುಂದೆ ಸಾಗಿ ಬಂದರೆ ನದಿಯು ಹರಿಯುವ ಸ್ಥಳದಲ್ಲಿ ಪ್ರತಿಕೃತಿಯ ಮೂಲಕ ನಕ್ಷೆಯ ಆಧಾರದಲ್ಲಿ ಇದನ್ನ ನಿರ್ಮಿಸಲಾಗಿದೆ ಹಾಗೂ ನೀವು ಇದನ್ನ ನೋಡಿ ಆನಂದ ಪಡಬಹುದು. 4 ಗೇಟುಗಳನ್ನ ಹೊಂದಿರುವ ಅಣೆಕಟ್ಟು, ಅದರ ಮೇಲಿನ ರಸ್ತೆ, ಒಂದೆಡೆ ಹಿನ್ನೀರು, ಇನ್ನೊಂದೆಡೆ ಗೇಟ್ ಮೂಲಕ ಮುನಿಯೊಳೆತ್ತ ಹರಿಯುವ ನೀರು. ಈ ತಗ್ಗಿನಲ್ಲಿ ನಿಂತು ನೀವು ದೃಷ್ಟಿ ಹಾಯಿಸಿದ್ರೆ ಆಳವಾದ ಕಂದಕದಲ್ಲಿ ನಿಂತ ಅನುಭವ ಆಗುತ್ತದೆ. ಇಲ್ಲಿ ನೀವು ಇನ್ನು ಕೆಳಕ್ಕೆ ಬಂದರೆ ರಾಮಲಿಂಗೇಶ್ವರ ದೇವಾಲಯಗಳು, ಗುಹೆಗಳು, ಈ ಗುಹಾಂತರ ದೇವಾಲಯದಲ್ಲಿ ಕಾಳಿದೇವಿ, ವಿಠ್ಠಲ, ರುಕ್ಮಿಣಿ ಮತ್ತು ಶಯನದಲ್ಲಿರುವ ವಿಷ್ಣು ಹಾಗೂ ಲಿಂಗಗಳನ್ನ ಕಾಣಬಹುದು. ಈ ತಾಣದಲ್ಲಿ ಮುಂದೆ ವೀಕ್ಷಿಸಿದಾಗ ಒಂದು ಅಚ್ಚರಿಯನ್ನು ನೀವು ಕಾಣಬಹುದು.
ಒಂದು ನದಿ ಪೂರ್ವ ದಿಕ್ಕಿನಿಂದ ಉತ್ತರ ದಿಕ್ಕಿನ ಮೂಲಕ ಪಶ್ಚಿಮ ದಿಕ್ಕಿಗೆ ಹರಿಯುವ ದಿಕ್ಕನ್ನ ಬದಲಿಸುವ ಪ್ರಕ್ರಿಯೆ ಇಲ್ಲಿ ನೀವು ಕಂಡು ಬೆಚ್ಚಿ ಬೀಳಬಹುದು. ಇಂತಹ ಅನುಪಮ ಅಪರೂಪದ ದೃಶ್ಯವನ್ನ ಸ್ವತಃ ನೋಡಿಯೇ ನೀವು ಅನುಭವಿಸಬೇಕಾಗುತ್ತದೆ. ಬೆಟ್ಟದಲ್ಲಿ ಎಲ್ಲಿಂದೆಲ್ಲಡೆ ಜೇನುಗೂಡುಗಳನ್ನ ನೀವು ಕಾಣಬಹುದು. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಹಲವಾರು ಚಿತ್ರಗಳ ಚಿತ್ರೀಕರಣವಾಗಿದೆ. ಮುಖ್ಯವಾಗಿ ಪಟ್ಟಣಕ್ಕೆ ಬಂದ ಪತ್ನಿಯರು, ನವಿಲೂರು ನೈದಿಲೆ, ಅಮೃತ ಸಿಂಧು, ಶ್ರೀ ರೇಣುಕಾದೇವಿ, ಶುಕ್ಲಾಂಬರಧರಂ ಮೊದಲಾದ ಚಲನಚಿತ್ರ ಹಾಡುಗಳನ್ನ ಇಲ್ಲೇ ಚಿತ್ರಿಸಲಾಗಿದೆ. ಆದ್ರೆ ಈ ಜಲಾಶಯದ ದುರ್ದೈವ ಏನಂದ್ರೆ ಇಲ್ಲಿ ಹಲವಾರು ಆತ್ಮಹತ್ಯೆಗಳು ನಿರಂತರವಾಗಿ ನಡೆಯುತ್ತಾನೆ ಇರುತ್ತವೆ. ಜೊತೆಯಲ್ಲಿ ಹಲವಾರು ಕೊಲೆಗಳು ಕೂಡ ನಡೆಯುವ ಕಾರಣ ಈ ಜಲಾಶಯದಲ್ಲಿ ಒಮ್ಮೊಮ್ಮೆ ಹೆಣಗಳ ರಾಶಿಯನ್ನೇ ಕಾಣಬಹುದು. ಇಲ್ಲಿಂದಲೇ ನೀವು ರೇಣುಕಾ ದೇವಸ್ಥಾನಕ್ಕೂ ಕೂಡ ಹೋಗಬಹುದು. ಹೌದು, ಅದುವೇ ಯಲ್ಲಮ್ಮನ ಬೆಟ್ಟ. ಕರ್ನಾಟಕ ರಾಜ್ಯದ ಸೌದತ್ತಿ ಪಟ್ಟಣದಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಯಾತ್ರಾ ಸ್ಥಳ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಇದು ಹಿಂದೆ ಸಿದ್ದಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು. ಈಗ ಇದನ್ನ ಯಲ್ಲಮ್ಮ ಗುಡ್ಡ ಎಂದು ಕರೆಯುತ್ತಾರೆ. ದೇವಸ್ಥಾನದಲ್ಲಿರುವ ದೇವತೆ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲಾಗುತ್ತದೆ. ದೇವಸ್ಥಾನವು ಹೆಣ್ಣು ಮಕ್ಕಳನ್ನ ದೇವಸ್ಥಾನಕ್ಕೆ ಅರ್ಪಿಸುವ ಪ್ರಾಚೀನ ದೇವದಾಸಿ ಪದ್ಧತಿಯೊಂದಿಗೆ ಸಂಬಂಧಿಸಿದೆ. ಮಲಪ್ರಭಾ ನದಿಯ ಮೇಲಿರುವ ಸಿದ್ದಾಚಲ ಅಥವಾ ರಾಮಗಿರಿ ಬೆಟ್ಟ ಶ್ರೇಣಿಯು ಒಂದು ಭಾಗವಾದ ಬೆಟ್ಟವಾಗಿದೆ. ಈ ದೇವಾಲಯವನ್ನ 1514ರಲ್ಲಿ ರಾಯಭಾಗದ ಬೋಮಪ್ಪ ನಾಯಕ ನಿರ್ಮಿಸಿದನು ಎನ್ನುವ ಐತಿಹ್ಯ ಇದೆ. ಮುಂದೆ ಈ ಮಲಪ್ರಭಾ ನದಿಯು ರಾಮದುರ್ಗವನ್ನ ತಲುಪುತ್ತದೆ. ಮೊದಲಿನಿಂದಲೂ ರಾಮದುರ್ಗ ತಾಲೂಕು ಧಾರ್ಮಿಕತೆಗೆ ಹೆಸರುವಾಸಿಯಾದಂತಹ ತಾಲೂಕುಗಳಲ್ಲಿ ಒಂದಾಗಿದೆ. ಸಂಸ್ಥಾನಕ್ಕೂ ಪೂರ್ವದಲ್ಲಿ ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಮರಾಠರು ಮುಂತಾದವರು ಈ ಪ್ರದೇಶಕ್ಕೆ ತಮ್ಮದೇ ಆದಂತಹ ಅದ್ಭುತ ವಾಸ್ತುಶಿಲ್ಪ ರಚಿಸಿದ ದೇವಸ್ಥಾನಗಳನ್ನು ನೀವು ಕಾಣಬಹುದು. ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಗೊಡಚಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ, ತೊರಗಲ್ ಗ್ರಾಮದ ಭೂತನಾಥೇಶ್ವರ ದೇವಸ್ಥಾನ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ. ಈ ತಾಲೂಕಿನ ಕಿತ್ತೂರು ಗ್ರಾಮದ ಕಂಬಳಿಗಳು ಅತಿ ಪ್ರಸಿದ್ಧಿಯನ್ನ ಪಡೆದಿವೆ. ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದ ಹತ್ತಿರ ಇರುವ ಶಬರಿ ಕೊಳ ಮತ್ತು ಸಿದ್ದೇಶ್ವರ ಕೊಳ ನಿಜಕ್ಕೂ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತಹ ಪ್ರವಾಸಿ ಮತ್ತು ಧಾರ್ಮಿಕ ಕ್ಷೇತ್ರಗಳಾಗಿವೆ. ಮುಂದೆ ಮಲಪ್ರಭಾ ನದಿಯು ಬದಾಮಿಯನ್ನ ತಲುಪುತ್ತದೆ. ಬದಾಮಿಯು ಚಾಲುಕ್ಯರ ವಂಶಾಡಳಿತದಲ್ಲಿ ನಾಂದಿ ಹಾಡಿದಂತಹ ಸ್ಥಳ. ಇತಿಹಾಸದಲ್ಲಿ ಅಷ್ಟೊಂದು ಭವ್ಯ, ಬೃಹತ್ ಹಾಗೂ ಕಲಾ ನೈಪುಣ್ಯದಿಂದ ಕೂಡಿದಂತಹ ಗುಹಾಲಯ ಬೇರೆ ಕಡೆ ನೀವು ಕಾಣಲು ಸಾಧ್ಯನೇ ಇಲ್ಲ. ಇಲ್ಲಿ 4 ಗುಹಾಲಯಗಳಿದ್ದು ಅವು ಅನುಕ್ರಮವಾಗಿ ಶೈವ, ವೈಷ್ಣವ, ಜೈನ ಮತ್ತು ಬೌದ್ಧ ಧರ್ಮವನ್ನ ಬಿಂಬಿಸುತ್ತವೆ. ಇಲ್ಲಿ ಬೃಹತ್ ಬೆಟ್ಟವನ್ನ ಬೆಣ್ಣೆಯಂತೆ ಕೊರೆದು ಕಲಾಸಿರಿಯನ್ನ ತುಂಬಿರುವುದನ್ನ ನೀವು ಕಾಣಬಹುದು. ಅಪಾರ ಶ್ರಮ, ಸಹನೆ ಮತ್ತು ಸಂಪತ್ತನ್ನು ಬೇಡುವ ಈ ಕೆಲಸ ಚಾಲುಕ್ಯರ ಮಹತ್ವಾಕಾಂಕ್ಷೆಯಲ್ಲಿ ಅರಳಿ ನಿಂತಿದ್ದನ್ನ ನೀವು ಕಾಣಬಹುದಾಗಿದೆ. ಭಾರತೀಯ ದೇವಾಲಯದ ವಾಸ್ತುವಿನ ತೊಟ್ಟಿಲು ಎಂದು ಪ್ರಸಿದ್ಧವಾಗಿರುವ ಪಟ್ಟದಕಲ್ಲು ಚಾಲುಕ್ಯ ಅರಸರೆಲ್ಲರೂ ಪಟ್ಟಾಭಿಷೇಕಕ್ಕೆ ಕುಳಿತಂತಹ ಸ್ಥಳವಾಗಿದೆ. ಇಲ್ಲಿ ಸುತ್ತಮುತ್ತಲಿನ ಐಹೊಳೆ ಪಟ್ಟದಕಲ್ಲು ಹಾಗೂ ಮಹಾಕೂಟಗಳೆಲ್ಲ ಚಾಲುಕ್ಯರು ಬಿಟ್ಟು ಹೋಗಿರುವ ಐತಿಹಾಸಿಕ ಅವಶೇಷಗಳನ್ನ ನೀವು ಕಾಣಬಹುದಾಗಿದೆ. ಪಟ್ಟದಕಲ್ಲು ಕೆಲಕಾಲ ದಕ್ಷಿಣ ಭಾರತದ ಚಾಲುಕ್ಯ ವಂಶರ ರಾಜಧಾನಿಯಾಗಿತ್ತು. ಚಾಲುಕ್ಯ ವಂಶದ ಅರಸರು 7ನೇ ಮತ್ತು 8ನೇ ಶತಮಾನದಲ್ಲಿ ಇಲ್ಲಿನ ದೇವಸ್ಥಾನಗಳನ್ನ ಕಟ್ಟಿಸಿದ್ದರು. ಇಲ್ಲಿ 9 ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸತಿ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕ್ರಿಸ್ತಿಶಕ ಸುಮಾರು 740ರಲ್ಲಿ ಮಹಾರಾಣಿ ಲೋಕ ಮಹಾದೇವಿ ಕಟ್ಟಿಸಿರುವ ವಿರೂಪಾಕ್ಷ ದೇವಾಲಯವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಇವೆಲ್ಲವೂ ಮಲಪ್ರಭಾ ನದಿಯ ದಡದಲ್ಲಿವೆ. ಮುಂದೆ ಮಲಪ್ರಭಾ ನದಿಯು ಕೂಡಲ ಸಂಗಮವನ್ನ ತಲುಪುತ್ತದೆ. ಕೂಡಲ ಸಂಗಮ ಕೃಷ್ಣ ಮತ್ತು ಮಲಪ್ರಭಾ ನದಿ ಸಂಗಮಿಸುವ ಕ್ಷೇತ್ರವಾಗಿದೆ. ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿಯ ಅಣೆಕಟ್ಟಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಸವಣ್ಣನವರ ಐಕ್ಯವಾದ ಸ್ಥಳವಾಗಿದ್ದು ಲಿಂಗಾಯತ ಧರ್ಮದ ಪ್ರಮುಖ ಕ್ಷೇತ್ರವಾಗಿದೆ. ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ಈಶಾನ್ಯ ಗುರುಗಳೆಂದು ಖ್ಯಾತಿ ಪಡೆದಿರುವಂತಹ ಪರಮ ಪೂಜ್ಯ ಜಾತವೇದ ಮುನಿಗಳಿಂದ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನ ಪಡೆದಿದ್ದರು. ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ವಿಲೀನವಾಗಿ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಶ್ರೀಶೈಲದತ್ತ ಹರಿಯುತ್ತದೆ. ಮಹಾರಾಷ್ಟ್ರದ ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಸುರಿದಾಗ ಮತ್ತು ಕರ್ನಾಟಕದ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರೀ ಮಳೆಯಾದಾಗ ಇಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತದೆ. ಅದರಲ್ಲೂ 2019ರ ಪ್ರವಾಹ ಸ್ಥಿತಿ ಅತ್ಯಂತ ಆತಂಕವನ್ನೇ ಸೃಷ್ಟಿಸಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾದ ಕಾರಣ ಜಿಲ್ಲೆಯ ಪ್ರಮುಖ ನದಿಗಳಾದಂತಹ ಮಲಪ್ರಭಾ, ಘಟಪ್ರಭಾ ನದಿಗಳು ಹರಿದು ವಿಪರೀತ ಏರಿಕೆಯಾಗಿದ್ದವು. 2019ರಲ್ಲಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿದ ಪ್ರವಾಹದಿಂದ ಇಡೀ ಜಿಲ್ಲೆಯೇ ತತ್ತರಿಸಿತ್ತು. 331 ಹಳ್ಳಿಗಳು ಜಲಾವೃತವಾಗಿದ್ದವು. 5,000ಕ್ಕೂ ಹೆಚ್ಚು ಮನೆಗಳು 98,000 ಜನರನ್ನ ಸ್ಥಳಾಂತರಿಸಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಕೂಡ ನೀಡಲಾಗಿತ್ತು. ಒಟ್ಟಾರೆ 1,40,000 ಹೆಕ್ಟೇರ್ ಭೂಮಿ ಕೃಷಿ ಭೂಮಿಗೆ ನೀರು ನುಗ್ಗಿತ್ತು. ಜನ ಮತ್ತು ಜಾನುವಾರುಗಳು ಸಾವನ್ನ ಅನುಭವಿಸಿದ್ದವು.
ಹೌದು ಸ್ನೇಹಿತರೆ, ಮಲಪ್ರಭಾ ನದಿಯಲ್ಲಿ ಪ್ರವಾಹ ಬಂದ್ರೆ ಇಂತಹ ಪರಿಸ್ಥಿತಿಗಳು ಹುಟ್ಟೋದು ಸರ್ವೇ ಸಾಮಾನ್ಯವಾಗಿದೆ. ಏನೇ ಇರಲಿ ಹೇಗೆ ಇರಲಿ, ಮಲಪ್ರಭಾ ನದಿ ಉತ್ತರ ಕರ್ನಾಟಕದ ಜೀವನದಿ ಅಂದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.